ವಿಶ್ವ ಹಿಂದೂ ಪರಿಷತ್ ಭೂಮಿ ಪೂಜೆಯಲ್ಲಿ ಕಾಂಗ್ರೆಸ್ ಶಾಸಕ ಸೇರಿದಂತೆ ಕಾಂಗ್ರೆಸ್ ನಾಯಕರು ಪಾಲ್ಗೊಂಡು ಅಚ್ಚರಿ ಮೂಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಸಂಘ ಪರಿವಾರ ಕಚೇರಿಯ ಆವರಣದಲ್ಲಿ ವಿಎಚ್ಪಿಯ ನೂತನ ಜಿಲ್ಲಾ ಕಾರ್ಯಾಲಯದ ಭೂಮಿ ಪೂಜೆ ಇಂದು ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಪುತ್ತೂರು ಕಾಂಗ್ರೆಸ್ ಶಾಸಕ ಅಶೋಕ್ ಕುಮಾರ್ ರೈ ಹಾಗೂ ಕಾಂಗ್ರೆಸ್ನ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಭಾಗಿಯಾಗಿದ್ದರು. ಬೇರೆ ಕಾರ್ಯಕ್ರಮದಲ್ಲಿ ತೆರಳುತ್ತಿದ್ದ ಸಂದರ್ಭದಲ್ಲಿ ವಿಎಚ್ಪಿ ಕಚೇರಿ ಭೂಮಿ ಪೂಜೆಗೆ ಆಗಮಿಸಿದ್ದಾರೆ. ಕಾರಿನಿಂದ ಏಕಾಂಗಿಯಾಗಿ ಕಾರ್ಯಕ್ರಮದ ಸಭಾಂಗಣಕ್ಕೆ ಶಾಸಕ ಅಶೋಕ್ ರೈ ಆಗಮಿಸಿದ್ದರು. ಈ ವೇಳೆ ಅಶೋಕ್ ರೈ ಅವರನ್ನ ವಿಎಚ್ಪಿ ಪುತ್ತೂರು ಜಿಲ್ಲಾ ಘಟಕದ ಮುಖಂಡರು ಆತ್ಮೀಯವಾಗಿ ಬರಮಾಡಿಕೊಂಡರು. ಈ ವೇಳೆ ವಿಶ್ವ ಹಿಂದೂ ಪರಿಷತ್ ರಾಷ್ಟ್ರೀಯ ನಾಯಕನ ಕಾಲಿಗೆ ಶಾಸಕ ಅಶೋಕ್ ರೈ ನಮಸ್ಕರಿಸಿದರು. ಅಶೋಕ್ ರೈ ಅವರ ಜೊತೆ ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತರು ಸಭಾಂಗಣಕ್ಕೆ ಬರಲಿಲ್ಲ. ಶಾಲನ್ನ ವಿನಂತಿಸಿಕೊಡ್ತಾ ಇದ್ದೇವೆ. ಅದೇ ರೀತಿ ಮಾಜಿ ಶಾಸಕರಾದ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ ರವರು ಕೂಡ ಆಗಮಿಸಿದ್ದಾರೆ. ತಮ್ಮ ಇರುವಿಕೆಯನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ. ತಾವು ಕೂಡ ವೇದಿಕೆಗೆ ಬಂದು ಒಂದು ಶಾಲನ್ನ ಪಡ್ಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದೀಗ ಅಧ್ಯಕ್ಷೆಯ ನುಡಿಯನ್ನಾಡಲಿಕ್ಕಿದ್ದಾರೆ ಪ್ರೊಫೆಸರ್ ಎಂಬಿ ಪುರಾಣಿಕರವರು, ಕಾರ್ಯಾಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ. ಕ್ಷಮಿಸಿ, ನುಡಿಯನ್ನಾಡಲಿಕ್ಕಿದ್ದಾರೆ ಪ್ರೊಫೆಸರ್ ಎಂಬಿ ಪುರಾಣಿಕರವರು, ಕಾರ್ಯಾಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ. ಕ್ಷಮಿಸಿ, ಅತ್ಯಂತ ವಿಶೇಷವಾಗಿರತಕ್ಕಂಥ ಮತ್ತು ಶ್ರೇಷ್ಠವಾಗಿರತಕ್ಕಂಥ ಒಂದು ಘಟ್ಟ. ನಾವು ಆಶೀರ್ವಚನ ಮೊದಲು ಅಂತ ಹೇಳಿದ್ದೇವೆ, ಆದ ಕಾರಣ ಒಂದು ಸಣ್ಣ ತಪ್ಪಾಯಿತು, ಕ್ಷಮೆ ಇರಲಿ. ನಮ್ಮ ಈ ಕಟ್ಟಡ ಕಾಮಗಾರಿಯ ಮತ್ತು ನಮ್ಮ ಎಲ್ಲ ಹಿಂದೂ ಬಂಧುಗಳಿಗೆ ಅತ್ಯಂತ ಒಂದು ಆಶೀರ್ವಚನವನ್ನು ನೀಡಬೇಕು ಅಂತ ಪರಮ ಪೂಜ್ಯರಾದ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೆ.